ಮಾಲಿಂಗೇಶ್ವರ ದೇವರಿಗೆ ಅಡ್ಡವನ್ನ ಬೀಳ್ತಾ ಅದೇ ರೀತಿ ನಮ್ಮ ಪುತ್ತೂರು ತಾಲೂಕು ಈಗಾಗಲೇ ನಾವು ಕಾಣ್ತಾ ಇದ್ದೇವೆ. ಈ ಸ್ವಚ್ಛತಾ ಆಂದೋಲನದಲ್ಲಿ ಬಹಳ ಉತ್ತಮ ಕೆಲಸವನ್ನ ಮಾಡ್ತಿರುವುದನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಅದರ ಜೊತೆ ನಮ್ಮ ಆರ್ಯಪ್ಪ ಗ್ರಾಮ ಕೂಡ, ಆರ್ಯಪ್ಪ ಗ್ರಾಮದಲ್ಲಿ ಈ ಸ್ವಚ್ಛತಾ ಆಂದೋಲನಕ್ಕಾಗಿ ನಮ್ಮ PDO ಆಗಲಿ, ನಮ್ಮ ಅಧ್ಯಕ್ಷರಾಗಲಿ, ಉಳಿದ ಎಲ್ಲ ಆ ಪಂಚಾಯತಿ ಸದಸ್ಯರಾಗಲಿ ಉತ್ತಮ ರೀತಿಯ ಸೇವೆಯನ್ನು ಮಾಡುವುದನ್ನು ಕಾಣ್ತಾ ಇದ್ದೇವೆ. ಆದರೂ ಕೂಡ ಒಂದು ದಿವಸ ಅವರು ಸ್ವಚ್ಛತೆಯನ್ನು ಮಾಡಿ ಬಂದು ಮರುದಿವಸ ಕಾಣುವಾಗ ಅದೇ ರೀತಿ ಅದೇ ಜಾಗದಲ್ಲಿ ಅಷ್ಟೇ ಕಸಗಳನ್ನು ಕಾಣುವುದನ್ನು ಕೂಡ ಕಾಣ್ತಾ ಇದ್ದೇವೆ. ಇದಕ್ಕೆ ನಾವು ಏನಾದರೂ ಒಂದು ಪರ್ಯಾಯವನ್ನ ಖಂಡಿತವಾಗಿಯೂ ಕಾಣದಿದ್ದರೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ನಮಗೆಲ್ಲರಿಗೂ ಕಷ್ಟ ಆಗುವಂತಹ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಮೊನ್ನೆ ನಾನು ಮಾತಾಡುವಾಗ ನಮ್ಮ PDO ಅವರು ಹೇಳಿದ್ರು, ನಮ್ಮ ಜಾಗದ ಹತ್ತಿರ ಕೂಡ ದೊಡ್ಡ ರೀತಿಯ ಕಸದ ಆ ಕಟ್ಟನ್ನ ಕಾಣ್ತಾ ಇದ್ದೇನೆ, ನೀವು ಅಲ್ಲಿ ಒಂದು CC ಕ್ಯಾಮರಾವನ್ನು ಅಳವಡಿಸಿ ನನಗೆ ಆ CC ಕ್ಯಾಮರಾದ ಒಂದು ಇದನ್ನು ನನಗೆ ಕೊಡಿ, ನಾನು ಆದಷ್ಟು ಅದನ್ನು ಫಾಲೋ ಅಪ್ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಬಹಳ ಸಂತೋಷ ಆಗ್ತದೆ. ಸ್ವಚ್ಛತಾ ಆಂದೋಲನ ನಮ್ಮ ದೇಶ ಮಟ್ಟದಲ್ಲಿ ನಾವು ಬಹಳ ಒಂದು ಉತ್ತಮ ರೀತಿಯಲ್ಲಿ ಮಾಡುವುದನ್ನು ಕಾಣ್ತಾ ಇದ್ದೇವೆ. 2017ನೇ ಇಸ್ವಿಗೆ ನಾವು ಕುರಿಯ ಗ್ರಾಮದಲ್ಲಿ ಆ ಸ್ವಚ್ಛತಾ ಆಂದೋಲನ ಮಾಡಬೇಕೆಂಬ ಒಂದು ನಿಟ್ಟಿನಲ್ಲಿ ಪುಟಾಣಿ ಮಕ್ಕಳಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಇದನ್ನು ಕೂಡ ನಾವೆಲ್ಲರೂ ಮಾಡಿದ್ದೇವೆ. 105 ಇರುವಂತಹ ಮಕ್ಕಳು, ಅದರಲ್ಲಿ ಸಾಧಾರಣ 80ರಿಂದ 90 ಮಕ್ಕಳು ಆ ಹಳ್ಳಿ ಪ್ರದೇಶದಿಂದ ತಮ್ಮ ಮನೆಯ ಪಕ್ಕದಿಂದ ಬರುವಂತಹ ಆ ಪ್ಲಾಸ್ಟಿಕ್ ಅನ್ನು ಹೆಕ್ಕಿಕೊಂಡು ಬಂದು ಸಾಧಾರಣ 4ರಿಂದ 5 ಕ್ವಿಂಟಾಲ್ ಕಸವನ್ನ 2017ನೇ ಇಸ್ವಿಯಲ್ಲಿ ನಾವು ಮಾಡಿ ಅದನ್ನು ಯಶಸ್ವಿಯಾಗಿ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಲ್ಲಿ ನಮಗೆ ಬಹಳ ಸಂತೋಷ ಆಗ್ತದೆ. ಆಗ ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಯಾಕೆಂದ್ರೆ ನಾವು ಹೆಕ್ಕಿದಂತಹ ಕಸ ಕೂಡ ಅದನ್ನು ಸರಿಯಾಗಿ ವಿಸರ್ಜನೆ ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಪಂಚಾಯತ್ ಮಟ್ಟದಲ್ಲಿ ಇರಲಿಲ್ಲ, ತಾಲೂಕು ಮಟ್ಟದಲ್ಲಿಲ್ಲ, ಜಿಲ್ಲಾ ಮಟ್ಟದಲ್ಲೂ ಕೂಡ ಬಹಳ ಕಷ್ಟ ಆಗುವಂತಹ ಸನ್ನಿವೇಶವನ್ನು ನಾವು ಕಂಡಿದ್ದೇವೆ. ಆದರೆ ಈಗ ಖಂಡಿತವಾಗಿಯೂ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಪಂಚಾಯಿತಿಯವರಿಗೆ ಮುತುವರ್ಜಿ ವಹಿಸಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ಕೈ ಹಾಯಿಸ್ತಾರೆ. ಅದರಲ್ಲಿ ಕೂಡ ನಮ್ಮ EO ಬಹಳ ಉತ್ತೇಜದಿಂದ ಗ್ರಾಮದಲ್ಲಿ ಹೋಗಿ ಅವರೇ ಕಸ ಎತ್ತುವುದನ್ನು ಕೂಡ ಕಂಡಿದ್ದೇವೆ. ಅದೇ ರೀತಿ ನಮ್ಮ PDO ಅವರು ಕೂಡ ನಾವು ಈ ಆರ್ಯಪ್ಪ ಗ್ರಾಮದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಆ ಕಸವನ್ನ ಹೆಕ್ಕಿ ಅದರ ಒಂದು ರೀತಿಯ ಅವೇರ್ನೆಸ್ ಜನರಿಗೆ ಬರುವ ಮಟ್ಟದಲ್ಲಿ ಅವರು ಮಾಡುವುದನ್ನು ಕೂಡ ಕಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಇಲ್ಲಿ ಮಂಗಳವಾರ ಈ ಒಂದು ಪ್ರದೇಶಕ್ಕೆ ನಮ್ಮ ಇಲ್ಲಿಯ ಸ್ವಚ್ಛ ವಾಹಿನಿಯವರು ಭೇಟಿ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿಯವರು ಅವರಿಗೆ ಚಹಾವನ್ನ ಕೊಟ್ಟು, ತಿಂಡಿಯನ್ನ ಕೊಟ್ಟು, ಇಲ್ಲಿದ್ದಂತ ಕಸವನ್ನು ಕೊಟ್ಟು ಅವರನ್ನು ಕಳಿಸುವಂತ ಕಾರ್ಯಕ್ರಮವನ್ನು ಪ್ರತಿ ವಾರ ಮಾಡ್ತಾ ಇದ್ದಾರೆ. ನನಗೆ ಮೊನ್ನೆ ಒಂದು ರೀತಿಯಲ್ಲಿ ನಾವು ಬೇರೆಲ್ಲರಿಗೂ ಸನ್ಮಾನ ಮಾಡುವುದನ್ನು ಕಾಣ್ತಾ ಇದ್ದೇವೆ. ಈ ರೀತಿಯ ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಉತ್ತೇಜನವನ್ನು ನೀಡಿದರೆ ಮುಂದಿನ ದಿವಸಗಳಲ್ಲಿ ಕೇವಲ ಆರ್ಯಪ್ಪ ಗ್ರಾಮ ಮಾತ್ರ ಅಲ್ಲ, ಇಡೀ ಪುತ್ತೂರು ಒಂದು ಸ್ವಚ್ಛತೆಗೆ ಅವರಿಗೆ ಒಂದು ಪ್ರೇರಣೆ ಕೊಟ್ಟು ಅವರಿಗೆ ಒಂದು ಉತ್ಸಾಹವನ್ನು ಭರಿಸಿದ್ರೆ ಮುಂದಿನ ದಿವಸಗಳಲ್ಲಿ ಇದೊಂದು ಖಂಡಿತವಾಗಿಯೂ ಒಂದು ರೀತಿಯ ಪುತ್ತೂರೇ ನಮಗೊಂದು ಮಾದರಿ ತಾಲೂಕು ಆಗಬಹುದು ಎಂಬ ನಿಟ್ಟಿನಲ್ಲಿ ಅವರನ್ನು ಇವತ್ತು ಗೌರವಿಸಬೇಕೆಂಬ ನಿಟ್ಟಿನಲ್ಲಿ ತಮಗೆ ಯಾರನ್ನು ಗೌರವಿಸಲಿಕ್ಕಂತಲೂ ಕೂಡ ನಾನು ತಮಗೆ ಯಾರಿಗೂ ಆ ಮಾಹಿತಿಯನ್ನು ನೀಡಲಿಲ್ಲ. ಯಾಕೆಂದ್ರೆ ನಾನು ಅವರು ಖಂಡಿತವಾಗಿ ಬಹಳ ಬಿಜಿ ಇದ್ರು. ಆದ್ರೂ ನಾನು ಹೇಳಿದೆ, ನಿಮಗೆ ಸಂಬಂಧಪಟ್ಟಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿ ಡಾಕ್ಟರ್ ದೀಪಕ್ ರೈ ಅವರು ಕೂಡ ಈ ಸ್ವಚ್ಛತಾ ಆಂದೋಲನಕ್ಕೆ ಹಲವು ವರ್ಷಗಳಿಂದ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಕೂಡ ಆ ಒಂದು ಮುತುವರ್ಜಿಯಲ್ಲಿ ನಿಂತುಕೊಂಡು ಈ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸುವುದನ್ನು ನಾವು ಹಲವು ಸಲ ನಾವು ಜೊತೆಗೂಡಿ ಮಾಡಿದ್ದನ್ನು ಕಂಡಿದ್ದೇವೆ. ಆದ್ರಿಂದ ಅವರು 3 ಜನರನ್ನು ಕರೆಸಿ ಅವರಿಗೆ ಒಂದು ರೀತಿಯ ನಮ್ಮ ಮನೆಯಲ್ಲಿ ಅವರಿಗೆ ಸನ್ಮಾನವನ್ನ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಸನ್ಮಾನದಿಂದ ಏನು ದೊಡ್ಡ ಪ್ರೇರಿತ ಆಗ್ಲಿಕ್ಕಿಲ್ಲ. ಆದ್ರೆ ಉಳಿದವರಿಗೆ ಒಂದು ಈ ರೀತಿಯ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬರುವಂತ ಸ್ವಚ್ಛ ವಾಹಿನಿ ಅಂತ ಆ ವಾಹನದಲ್ಲಿ ಓಡಾಡುವಂತ ಮಹಿಳೆಯರನ್ನು ಗುರುತಿಸ್ತಾರೆ ಎಂಬ ಒಂದು ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಜನರು ಕೂಡ ನಾವು ಈ ರೀತಿ ಒಂದು ಜನರಿಗೆ ಬೇಡಾದಂತ ಒಂದು ಕೆಲಸವನ್ನು ಮಾಡುವುದು ಖಂಡಿತವಾಗಿ ದೇಶದ್ರೋಹ ಎಂಬ ಮನವರಿಕೆಯನ್ನು ಮಾಡಿದಾಗ ಆ ಒಂದು ನಿಟ್ಟಿನಲ್ಲಿ ಅದು ಮುಂದೆ
ಸಾಕಾರ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಎಂಬ ನಿಟ್ಟಿನಲ್ಲಿ ನಾವು ಅವರನ್ನು ಗೌರವಿಸಲಿಕ್ಕೆ ಇವತ್ತೆಲ್ಲರನ್ನ, ಅದರ ಜೊತೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಕೂಡ, ಪಂಚಾಯತಿ ಸದಸ್ಯರು ಕೂಡ ಕೆಲವರನ್ನ ಯಾವುದು ವಿಷಯ ಅಂತ ಹೇಳದೆ ಅವರೆಲ್ಲರನ್ನು ನಾವು ಕರೆಸಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಬಂದಂತ ಎಲ್ಲ ಅಧಿಕಾರಿ ವರ್ಗದವರಿಗೂ ಅದೇ ರೀತಿ ಜನಪ್ರತಿನಿಧಿಗಳನ್ನ ಎಲ್ಲರನ್ನು ಒಂದೇ ಮಾತಿನಿಂದ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ನನ್ನ ಪ್ರಸ್ತಾಪನೆಯನ್ನು ಮಾಡಿ ಮುಂದಿನ ಅವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣ ಗುಡಿಯರ ಗೌರವಾನ್ವಿತ ಇಒ ತಾಲೂಕು ವೈದ್ಯಾಧಿಕಾರಿ ಅವರೇ ಹಾಗೂ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಹಾಗೆ ಗ್ರಾಮಸ್ಥ ಬಂಧುಗಳು, ಮುಖ್ಯವಾಗಿ ಇದು ಬಹಳ ಖುಷಿ ಆಯ್ತು ನನಗೆ. ಇಷ್ಟವರೆಗೆ ನಾವೆಲ್ಲ ಸನ್ಮಾನ ಕಾರ್ಯ ಪಾಲ್ಗೊಂಡಿದ್ದ ದೊಡ್ಡ ಸಾಧಕರು, ಸಮಾಜದಲ್ಲಿ ಅತ್ಯಂತ ಗಣ್ಯ ಸಾಧಕರು, ಶ್ರೀಮಂತರ ಕಾರ್ಯಕ್ರಮ ಮಾತ್ರ ಭಾಗವಹಿಸ್ತವರು. ಬಹುಶಃ ಇದು ಮಾದರಿ ಕಾರ್ಯಕ್ರಮ. ಸ್ವಚ್ಛ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಕಾರ್ಯಕ್ರಮದ ಅಡಿಯಲ್ಲಿ ಇದೊಂದು ಮುನ್ನುಡಿ ಅಂತ ಅಂದುಕೊಳ್ತೇನೆ. ಯಾಕಂದ್ರೆ ಈ ಕಾರ್ಯಕ್ರಮ ಇನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಆಗಬೇಕು, ಎಲ್ಲ ಗ್ರಾಮದ ಪ್ರಮುಖರ ಮನೆಗಳಲ್ಲಿ ಆಗಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ಕ್ರಮ ಇದೆ, ತಾವೆಲ್ಲ ರಾಜಕೀಯವಾಗಿ ಪಾಲ್ಗೊಂಡವರು ಇದ್ದವರು, ನಿಮ್ಮಲ್ಲಿ ಏನಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಯಾರು ಅತ್ಯುತ್ತಮ ಸಾಧನೆ ಮಾಡಿದ್ರೆ ಅವನನ್ನೆಲ್ಲ ಕರೆದು ಸನ್ಮಾನ ಮಾಡ್ತೀವಿ. ಈಗ ಇಂಥದ್ದು ಏನಂತ ಹೇಳಿದ್ರೆ ಸ್ವಚ್ಛ ವಾಹಿನಿಯಲ್ಲಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿ ಯಾರು ಬರುವವರಿಲ್ಲ, ಬೇರೆಲ್ಲ ಕೆಲಸ ಮಾಡ್ತಾರೆ. ಸ್ವಚ್ಛತೆ ವಾಹಿನಿಯಲ್ಲಿ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಬರುವವರು ಯಾರು ಇಲ್ಲ. ಅಂಥದ್ರಲ್ಲಿ ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಬಂದವರಿಗೆ ಏನಂತ ಹೇಳಿದ್ರೆ ಅವರಿಗೆ ಎಲ್ಲೂ ಗೌರವ ಅಂತ ಇಲ್ಲ. ಯಾಕಂದ್ರೆ ಅವ್ರು ಕಜಾವುದಾಕಲ ಅಂತ ಹೇಳ್ಕೊಂಡು ಆ ಪದ ಇದೆ, ಕಸದವರು ಅಥವಾ ಕಜಾವುದವರು ಅಂತ ಹೇಳ್ತಾರೆ. ಈಗ ಎಷ್ಟು ಸಹ ಅವ್ರನ್ನ ಅಂತ ಹೇಳಿದ್ರೆ ಬತ್ತೇರು ಕಜಾವುದಾಕಲ ಅಂತ ಹೇಳ್ತಾರೆ. ಈಗ ಅವರೆಲ್ಲ ನಿಜಕ್ಕೂ ಕಸ ಹಾಕಿದವರು ಮಾತ್ರ ಕಜಾವ್ ಅಂತ ಹೇಳ್ಬೋದು, ಕಸ ಹೆಕ್ಕುವವರು ಕಜಾವುದಾಕಲ ಅಂತ. ಕಸ ಹೆಕ್ಕುವವರು ಅವರು ಸ್ವಚ್ಛತೆ ಕಾರ್ಮಿಕರು. ಯಾರು ಕಸ ಹಾಕ್ತಾರೋ ಅವರು ಗಮನಿಸಬೇಕು. ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ 2 ರೀತಿಯ ಕಸ ವಿಂಗಡಣೆ ಮಾಡಿ ಅಂತ ಹೇಳ್ತೀವಿ, ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ. ಹಸಿ ತ್ಯಾಜ್ಯವನ್ನು ನೀವು ಅವತ್ತು ವಿಲೇವಾರಿ ಮಾಡಿ ನಿಮ್ಮ ಮನೆಯ ಅಂಗಳದಲ್ಲಿರುವ ತೆಂಗಿನ ಬುಡಕ್ಕೋ ಅಥವಾ ಯಾವುದೋ ತರಕಾರಿ ಬುಡಕ್ಕೋ ನಿಮ್ಮ ಹಸಿ ತ್ಯಾಜ್ಯವನ್ನು ಹಾಕಿ, ಒಣ ತ್ಯಾಜ್ಯವನ್ನು ಸಂಗ್ರಹಿಸಿಟ್ಕೊಂಡು, ನಾವು ಅದಕ್ಕಾಗಿ ಗೋಣಿಚೀಲ ಕೊಟ್ಟಿದ್ದೇವೆ, ಅದನ್ನು ಸಂಗ್ರಹಿಸಿಕೊಂಡು ವಾರಕ್ಕೊಮ್ಮೆ ಬರುವಂತೆ ಶನಿವಾರ ಬರ್ತೇವೆ, ಸೋಮವಾರ ಬರ್ತೇವೆ, ಮತ್ತೆ ಪ್ರತಿ ಮಂಗಳವಾರ ಕುರಿಯ ಗ್ರಾಮ ಬರ್ತೇವೆ. ಬರುವ ದಿವಸ ಹಿಂದಿನ ದಿವಸ ನಾವು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಪ್ರಚಾರ ಕೊಡ್ತೇವೆ, ಎಷ್ಟು ಗಂಟೆ ಬರ್ತೀವಿ, ಯಾವ ರೂಟಲ್ಲಿ ಬರ್ತೇವೆ, ಯಾವ ಪ್ರದೇಶದಲ್ಲೆಲ್ಲ ನಾವು ಸಂಚಾರ ಮಾಡ್ತೀವಿ ಹೇಳ್ಕೊಂಡು. ಹಾಗಾಗಿ ಪ್ರಚಾರಕ್ಕೇನು ಕೊರತೆ ಇಲ್ಲ, ಮಾಹಿತಿಗೇನು ಕೊರತೆ ಇಲ್ಲ. ಆದರೆ ಬಹಳ ದುಃಖದ ವಿಚಾರ ಅಂತ ಹೇಳಿದ್ರೆ ನಮ್ಮ ಇಷ್ಟು ಪ್ರಯತ್ನದ ಬಳಿಕ ನಾವು ಸಂಗ್ರಹಿಸಿದ ಕಸ ಏನು ಮಾಡ್ತೀವಿ ಪ್ರಶ್ನೆ ಬರ್ತದೆ. ಖಂಡಿತ ಅದೊಂದು ಹೇಳಿದೆ 2017 ಕಸ ಸಂಗ್ರಹ ಮಾಡಿ ಏನು ಮಾಡೋದು ಅಂತ ಹೇಳಿ. ಈಗ ಅಂಥ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಯಾವುದೇ ಕಸ ನೀವು ಕೊಡಿ, ಆ ಕೊಟ್ಟ ಕಸವನ್ನು ನಾವು ನಮ್ಮ ಘಟಕ ಕೊಂಡು ಹೋಗ್ತೇವೆ. ಕಲ್ಲರಪಲ್ಲಿ ಘಟಕ ಇದೆ, ಘಟಕಲ್ಲಿ ಕೊಂಡೋಗಿ ನೀವು ಕೊಟ್ಟ ಗೋಣಿಚೀಲನ್ನು ಸುರಿದು ಅದರಲ್ಲಿ ಹಸಿ ಕಸ ಅಕಸ್ಮಾತಾಗಿ ಬಿದ್ದಿದ್ರೆ ಅದನ್ನು ಸಂಗ್ರಹ ಬೇರ್ಪಡೆ ಮಾಡಿ, ಆ ಒಣ ಕಸವನ್ನೆಲ್ಲ ಸಂಗ್ರಹ ಮಾಡಿ ದೊಡ್ಡ ಗೋಣಿಚೀಲ ಸಂಗ್ರಹಿಸಿ ನಮ್ಮ ಕೆದಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ MRF ಆಗಿದೆ. ಆ MRF ಮೆಟೀರಿಯಲ್ ರಿಕವರಿ ಫ್ಯಾಕ್ಟರಿ ಅಂತ ಹೇಳಿದ್ರೆ ಅಲ್ಲಿ ಕೊಂಡೋಗ್ತೇವೆ. ಅಲ್ಲಿ ಕೊಂಡೋಗಿ ಅಲ್ಲಿ ಕನ್ವೆ ಬೆಲ್ಟ್ ಇದೆ, ಅಲ್ಲಿ ಬೇರೆ ಬೇರೆ ಯಂತ್ರದ ಮೂಲಕ ಅದನ್ನು ಸಂಗ್ರಹ ಬೇರೆ ಬೇರೆ ವಿಂಗಡಣೆ ಮಾಡಿ ಅದು ಸೂಕ್ತ ರೀತಿಯಲ್ಲಿ ಎಲ್ಲ ವಿಲೇವಾರಿ ಆಗ್ತದೆ. ಈಗ ಹೊಸದಾಗಿ ನಮ್ಮಲ್ಲಿ ಒಂದು ಚಾಲೆಂಜ್ ಇತ್ತು, ಅದೇ ಅಂತ ಹೇಳಿದ್ರೆ ಈ ಬಾಟಲ್ಸ್ಗಳು, ಗಾಜಿನ ಬಾಟಲ್ ನಮ್ಮಲ್ಲೆಲ್ಲ ಕೊಡ್ತಾರೆ. ಅದನ್ನು ನಮ್ಮಲ್ಲಿ ಈಗ ಘಟಕ ಕೊಂಡೋಗ್ಲಿಕ್ಕೆ ಆಗೋದು, ವಿಲೇವಾರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಈಗ ಹೊಸದಾಗಿ ನಮ್ಮ ಕೆನರಾ ಬ್ಯಾಂಕಲ್ಲಿ CSR ಫಂಡ್ ಅನ್ನು ಕೇಳಿದ್ದೇನೆ. CSR ಫಂಡ್ ಮೂಲಕ ಒಂದು 3.5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರು. ಆ ಮೂಲಕ ಗ್ಲಾಸ್ ಬಾಟಲ್ಸ್ ಅನ್ನು ಕ್ರಶ್ ಮಾಡುವ, ಅದನ್ನು ಪುಡಿ ಮಾಡುವ ಯಂತ್ರ ತಗೊಳ್ತಾ ಇದ್ದೇವೆ ನಾವು. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಯಾವುದಾದ್ರು ಗಾಜು ಅಲ್ಲಿ ಬಿಸಾಡ್ಲಿಕ್ಕೆ ಆಗುದು. ಈಗ ಮೊದಲೆಲ್ಲ ಅದಕ್ಕೊಂದು ಜಾಗ ಇತ್ತು, ಈಗ ಅಂತ ಜಾಗ ಇಲ್ಲ. ಆ ಬಾಟ್ಲನ್ನೆಲ್ಲ ನಾವು ಸಂಗ್ರಹ ಮಾಡಿಕೊಂಡು ನಮ್ಮಲ್ಲಿ ತಂದು ಅದನ್ನು ಪುಡಿ ಮಾಡಿ ಅದನ್ನು ಮರಳು ರೂಪಕ್ಕೆ ಮರಳಿಸುವುದು. ಅದಕ್ಕೆ ನಿಮ್ಗೆ ಗೊತ್ತಿದೆ, ಗಾಜು ಮಾಡೋದು ಮರಳಿದ್ಲೆ ಅದು ಪುಡಿ ಮಾಡಿದಾಗ ಮತ್ತೆ ಮರಳಾಗ್ತದೆ. ಸೊ ಆ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಅದು ತಾಲೂಕಲ್ಲಿ ಪ್ರಥಮ ಘಟಕ. ಮಾನ್ಯ ಇವರು ಕೂಡ ಮೊದಲಿಂದ ಹೇಳ್ತಾ ಇದ್ರು, ನಮ್ಮಲ್ಲಿ ಒಂದು ಹೊಸತಾನೆ ಆದರೂ ಮಾಡಿ, ಹೊಸ್ತು ಏನಾದರೂ ನಿಮ್ಮ ಯೋಜನೆ ಆಗಬೇಕು ಅಂತ ಹೇಳ್ಕೊಂಡು ಆ ಘಟಕದಲ್ಲಿ ನಮ್ಮಲ್ಲಿ ಮಾಡಿದ ನಂತರ ನಾವು ಬಹುಶಃ ನಮ್ಮಲ್ಲಿ ಅದರ ನಿರ್ವಹಣೆ ಕಷ್ಟ ಆದರೆ ನಾವು MRF ಅಲ್ಲಿ ಮಾಡುವಂತ ಇದ್ದೇವೆ. MRF ಅದು ದೊಡ್ಡ ಮಟ್ಟಿಗೆ ಬರ್ತದೆ. ಈಗ ನಮ್ಮಲ್ಲಿ 3.5 ಲಕ್ಷ ಅಂತ ದಿನಕ್ಕೆ 1 ಗಂಟೆಗೆ ಅದು 200 kg ಅಷ್ಟು ಬಾಟಲ್ನ ಪುಡಿ ಮಾಡ್ತದೆ ಅಂತ ಒಂದು ಮಿಷಿನ್ಗೆ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ಕೆನರಾ ಬ್ಯಾಂಕ್ ಅವರು ಕೂಡ ಅವರು ಸೂಚಿಸಿದ್ದಾರೆ. ಆಗ ಆ ಯಂತ್ರ ಬರ್ತದೆ. ಇದು ಯಾಕೆ ನಾನು ಹೇಳ್ತಾ ಇದ್ರೆ, ಕೇವಲ ಗ್ರಾಮ ಪಂಚಾಯತಿ ಇದು ನಮ್ಮಲ್ಲಿ ಒಂದು ಕಲ್ಪನೆ, ತಪ್ಪು ಕಲ್ಪನೆ ಇದೆ. ಸ್ವಚ್ಛತೆ ಅಥವಾ ಕಸ ವಿಲೇವಾರಿ ಅಂತ ಅದು ಕೇವಲ ಗ್ರಾಮ ಪಂಚಾಯತ್ ಜವಾಬ್ದಾರಿ ಅಂತ ಆಗಿಬಿಟ್ಟಿದೆ. ಅದಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ. ನೀವು ಕೊಟ್ಟ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಪ್ಲಾಸ್ಟಿಕ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಪ್ಲಾಸ್ಟಿಕ್ ವಿಷ, ಪ್ಲಾಸ್ಟಿಕ್ ಮಹಾಮಾರಿ ಅಂತ. ಪ್ಲಾಸ್ಟಿಕ್ ಖಂಡಿತ ಮಹಾಮಾರಿ ಅಲ್ಲ. 21ನೇ ಶತಮಾನದ ಅತ್ಯಂತ ಅದ್ಭುತವಾದ ಒಂದು ತಂತ್ರಜ್ಞಾನ ಅದು ಪ್ಲಾಸ್ಟಿಕ್. ಆದರೆ ಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ಬಳಸ್ತೇವೆ ಅನ್ನೋದು ಮುಖ್ಯ. ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ಲಾಸ್ಟಿಕ್ ಅನ್ನು ಬಳಸಿದ ನಂತರ ಎಲ್ಲ ರೀತಿಯ ಪ್ಲಾಸ್ಟಿಕ್ ಬಳಸಿದ ಅದನ್ನು ವಿಲೇವಾರಿ ಸೂಕ್ತವಾಗಿ ಆಗ್ತಾ ಇಲ್ಲ. ಈಗ ವಿದೇಶಗಳಲ್ಲಿ ಕೂಡ ಪ್ಲಾಸ್ಟಿಕ್ ಇದೆ, ಅದಕ್ಕೆ ಪರ್ಯಾಯ ಬಂದಿಲ್ಲ ಇನ್ನು. ಬಹುಶಃ ನಮ್ಮ 21ನೇ ಶತಮಾನ ಇಷ್ಟು ತಂತ್ರಜ್ಞಾನ ಬೆಳೆದು ಕೂಡ ಪ್ಲಾಸ್ಟಿಕ್ ಪರ್ಯಾಯವಾಗಿ ಇನ್ನೊಂದಿಲ್ಲ. ಈಗ ಹಾಲಿನ ತೋಟ ಯಾವುದ್ರಲ್ಲಿ ತರಬೇಕು, ಪ್ಲಾಸ್ಟಿಕ್ ತರಬೇಕು. ಯಾವುದೇ ವಸ್ತು ನಾವು ಅದು ನೀರು ತಾಗದಾಗೆ ಅದು ಒದ್ದೆ ಆಗದೆ ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಮಾತ್ರ ಪರ್ಯಾಯ. ಆದರೆ ಅಂತಹ ತಂದ ಪ್ಲಾಸ್ಟಿಕ್ ಅನ್ನು ನಾವು ಏನು ಮಾಡ್ತೇವೆ, ಹೇಗೆ ವಿಲೇವಾರಿ ಮಾಡ್ತೇವೆ ಮುಖ್ಯ. ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸರ್. ನಮ್ಮಲ್ಲಿ ಎಲ್ಲ ತೋಟ ಇದೆ, ಅದು ಸಣ್ಣ ಸಣ್ಣ ಜಾಗದಲ್ಲಿ ಇದೆ. ಅವ್ರೇನು ಮಾಡ್ತಾರೆ, ಸುಡ್ತಾರೆ.
ಪ್ಲಾಸ್ಟಿಕ್ ಸುಡ್ತಾರೆ, ಅದು ನಮ್ಮಲ್ಲಿ ಸುಂಟಾನ ಅಂತ ಹೇಳ್ತಾರೆ. ಇದು ಮಾಡಬಾರ್ದು. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ಅನ್ನು ಸುಂಟಾನ ಅಥವಾ ಅದನ್ನು ಒಣಕಸ ಸುಡಬೇಡಿ. ಸೊ ಸುಟ್ರೇನಾಗುತ್ತೆ ಅನ್ನೋದ್ರ ಬಗ್ಗೆ ವೈದ್ಯಾಧಿಕಾರಿ ಅವರು ಕೂಡ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಉತ್ಪತ್ತಿಯಾಗುತ್ತ ಹೊಗೆ ಅತ್ಯಂತ ವಿಷಕಾರಿ. ಅದರಲ್ಲಿ ವಿಶೇಷವಾಗಿ ಹೌದು CFC ಅಂತ ಹೇಳಿ ಆ ಒಂದು ವಿಷ ಅನಿಲ ಅದು ನವಜಾತ ಶಿಶುಗಳಿಗೆ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಕೂಡ ಅಪಾಯಕಾರಿ, ಅಷ್ಟು ಡೇಂಜರಸ್. ಅದಕ್ಕೆ ನಾವು ಬಹಳಷ್ಟು ಜಾಗೃತಿ ಮಾಡಬೇಕು. ಯಾರು ಕಸ ಸುಡಬೇಡಿ, ನಿಮ್ಮ ಕಸ ಸಂಗ್ರಹಿಸಿಟ್ಕೊಳ್ಳಿ. ಖಂಡಿತವಾಗಿ ನಮ್ಮ ಯಾರು ಸ್ವಚ್ಛ ವಾಹಿನಿಯ ಯಾರು ಚಾಲಕರಿರ್ಬೋದು, ಸ್ವಚ್ಛ ವಾಹಿನಿಯ ಮಹಿಳೆಯರಿರ್ಬೋದು, ಸ್ವಚ್ಛದ ಕಾರ್ಮಿಕರಿರ್ಬೋದು, ಇವರು ಕಡ್ಡಾಯ ನಿಮ್ಮ ಮನೆಗೆ ಬರ್ತಾರೆ. ಅದರಲ್ಲಿ ದೊಡ್ಡ ಅನೌನ್ಸ್ಮೆಂಟೇ ಇದೆ. ಸೊ ಆ ಅನೌನ್ಸ್ಮೆಂಟ್ ಮೂಲಕ ಬರ್ತಾರೆ. ದಯವಿಟ್ಟು ಆ ಕಸವನ್ನು ಕೊಡಿ ಅಂತ ಹೇಳ್ತಾ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಗೂಡಿಯಾರ್ ರಾಧಾಕೃಷ್ಣ ಅವರು ಮಾದರಿಯಾಗಿ ನಡೆದಿದ್ದಾರೆ. ಸ್ವಚ್ಛ ಸಂಸ್ಕೃತಿಯ ಕಾರ್ಯಕ್ರಮ ಇದು ಮಾದರಿ ನಡೆ. ಈ ನಡೆಯನ್ನು ಸುದ್ದಿ ಮಾಧ್ಯಮದವರು ಪ್ರಸಾರ ಮಾಡಬೇಕು ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಇದನ್ನು ಈ ರೀತಿ ಕಾರ್ಮಿಕ ಗುರುತಿಸುವಂತ ಕಾರ್ಯ ಮಾಡಬೇಕು. ಇದಕ್ಕೊಂದು ಚಾಲನೆ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೆ ಅವರ ಐತಿಹಾಸಿಕ ಅಂತ ಹೇಳಿದ್ರು. ಈ ಕಾರ್ಯಕ್ರಮ ಇನ್ನು ಎಲ್ಲ ಕಡೆ ಮನೆಯಲ್ಲಿ ಆಗಲಿ, ಸ್ವಚ್ಛ ಕಾರ್ಮಿಕ ಗುರುತಿಸುವಂತ ಕಾರ್ಯ ನಮ್ಮಲ್ಲಿ ಆಗಲಿ ಅಂತ ಆಶಿಸ್ತಾ, ಸರ್ ತಮಗೆ ಮಗದೊಮ್ಮೆ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ತಾಲೂಕು ಆಡಳಿತವಾಗಿ ತಮಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಅವರ ಒಂದು ಮನೆಯಲ್ಲಿ ನಮ್ಮ ಸ್ವಚ್ಛತಾ ಸೇನಾನಿಗಳಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇಲ್ಲಿ ಸೇರಿರುವಂಥ ನಮ್ಮ ಆರೋಗ್ಯ ಅಧಿಕಾರಿಗಳು, ದೀಪಕ್ ರೈ ಅವರಿಗೆ, ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಎಲ್ಲ ಸದಸ್ಯರು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, ಸೇರಿರುವಂಥ ನನ್ನ ಎಲ್ಲ ಆತ್ಮೀಯರೇ, ಮಾಧ್ಯಮದ ಮಿತ್ರರೇ, ತುಂಬ ಸಂತೋಷ ಆಗ್ತದೆ. ಮನೆಯಲ್ಲಿ ಈ ಥರ ಒಂದು ಸ್ವಚ್ಛತೆಯ ಸೇವೆಯನ್ನು ಮಾಡಿದವರಿಗೆ ಒಂದು ಗೌರವ ಕೊಡುವಂಥದ್ದು ಒಂದು ಅಪರೂಪದ ಒಂದು ಕೆಲಸ. ಯಾಕೆಂದರೆ ನಾನು ಎಲ್ಲಿ ಹೋದರೂ ನಮ್ಮ ದಕ್ಷಿಣ ಕನ್ನಡ ಅಂದರೆ ಒಂದು ಸ್ವಲ್ಪ ಗೌರವ ಕೊಡ್ತಾರೆ, ಎಲ್ಲಿ ಹೋದರೂ ಯಾವ ಜಿಲ್ಲೆಯಲ್ಲೂ. ಆದರೆ ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ನೋಡುವಾಗ ಆ ಕಡೆ ಈ ಕಡೆ ಹೋಗುವಾಗ ನಮಗೆ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಒಂಥರ ಕಲ್ಚರೇ ಇಲ್ಲ, ನಮಗೆ ಆ ಲೆವೆಲಲ್ಲಿ ನಾವು ಇದ್ದೇವೆ ಅಂತ ನಮಗೆ ಅನಿಸ್ತು ಕೆಲವು ತಿಂಗಳ ಹಿಂದೆಯೇ. ಆದರೆ ನಾವು ಎಲ್ಲ ನಮ್ಮ ಅಧಿಕಾರಿಗಳು, ತಾಲೂಕು ಮಟ್ಟದ ದೀಪಕ್ ರೈ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, BO ಇರ್ಬೋದು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ನಮ್ಮ ಅಭಿವೃದ್ಧಿ ಅಧಿಕಾರಿ ನಾಗೇಶ್ ಇರ್ಬೋದು, ಬೇರೆ ಎಲ್ಲ ಹಿರಿಯ ಅಧಿಕಾರಿಗಳೊಟ್ಟಿಗೆ ನಾವು ಚರ್ಚೆ ಮಾಡಿ ನಾವು ಒಂದು ನಮ್ಮ ಸಂಸ್ಕೃತಿ, ಸ್ವಚ್ಛ ಸಂಸ್ಕೃತಿ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡುವಾಗ ಇಷ್ಟೊಂದು ಜನರ ಸ್ಪಂದನೆ, ಅಧಿಕಾರಿಗಳ ಸ್ಪಂದನೆ ಸಿಗುವುದಂತ ನಾನು ನಿರೀಕ್ಷೆ ಖಂಡಿತ ಮಾಡಿರಲಿಲ್ಲ. ಕೆಲವು ಮಾಧ್ಯಮದವರು ಕೇಳಿದರು, ಇವತ್ತು ಪ್ರೋಗ್ರಾಮಿಗೆ ಮಾತ್ರ ಏನು ಅಂತ. ಆಯಿತು, ನೀವು ಒಂದು ಸ್ವಲ್ಪ ತಾಳ್ಮೆ ಕೊಡಿ, ಇವತ್ತು ನಾಳೆ ಬೆಳಿಗ್ಗೆವರೆಗೆ ಇದು ಬದಲಾಗುವಂಥದ್ದಲ್ಲ. ಇದು ಜನಸಾಮಾನ್ಯವಾಗಿ ಅಭ್ಯಾಸ ಬಲ. ನಾಳೆ ಇವತ್ತಿದ್ದು ನಾವು ಬೆಳಿಗ್ಗೆ ಬದಲಾವಣೆ ಆಗುವಂಥದ್ದಲ್ಲ. ಇದು ಖಂಡಿತ ಇದು ಅಂತ ನಾನು ಒಂದು ಒಳ ಮನಸ್ಸಿನಿಂದ ಅವರಿಗೆ ಧೈರ್ಯವಾಗಿ ಎದುರುಗಡೆ ಹೇಳ್ಕೊಂಡೆ. ಆದರೆ ಪ್ರಾರಂಭ ಹಂತದಿಂದ 10 ದಿವಸ ಅದು ಹೇಗೆ ನಡೀತಂದರೆ ಒಂಥರ ಮೆಷಿನರಿ ನಡೆದಂಗೆ ಇಡೀ ದಿವಸ 24 ಗಂಟೆ ಸಹ ಅದೇ ಚಿಂತನೆಯಲ್ಲಿ ನಮ್ಮ ಅಧಿಕಾರಿ ಮಿತ್ರರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಅಲ್ಲಿಯ ಸ್ಥಳೀಯ ಸಂಸ್ಥೆಯವರು, ಸಂಘ ಸಂಸ್ಥೆಯವರು ಮತ್ತು ಈ ವ್ಯಾಪಾರಸ್ಥರು, ಆಟೋ ಚಾಲಕರು ಎಲ್ಲ ನಮಗೆ ಏನು ಸ್ಪಂದನೆ ಕೊಟ್ಟಿದ್ದಾರೆ ಅಂದರೆ ಒಂದು ಅಭೂತಪೂರ್ವ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಡೀ ಜಿಲ್ಲೆಗೆ ಒಂದು ಮತ್ತು ರಾಜ್ಯಕ್ಕೆ ಮಾದರಿಯಾಗಿದೆ. ತುಂಬ ನಾವು CEO ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ನೋಡಿ ಪುತ್ತೂರು ಥರ ಮಾಡಿ ಬೇರೆ ತಾಲೂಕಲ್ಲೂ ಸಹ ಆ ಥರ ನನಗೆ ಸ್ಪಂದನೆ. ಇದನ್ನೊಂದು ನಿರಂತರತೆಯನ್ನು ಈಗ ಮತ್ತೆ ನಾವು ನೋಡಿರ್ಬೋದು, ನಿನ್ನೆ ಸುದ್ದಿಯವರ ಮಾಧ್ಯಮದಲ್ಲಿ ನೋಡಿದ್ದೇನೆ, ನಿನ್ನೆ ಮೊನ್ನೆ ಮತ್ತೆ ಬಂದಿದೆ, ಒಳ್ಳೆ ಅಭಿಯಾನ ಆಗಿದೆ. ಜನಗಳಿಗೆ ಯಾವ ಥರ ಇನ್ನೂ ತಿಳಿ ಹೇಳ್ಬೋದು ಅಂತ. ಇದು ಸಾಧಾರಣವಾಗಿ ಇದು ಅಭ್ಯಾಸ ಬಲದಿಂದ ಬಂದ ಕಾರಣ ಇದು ಇವತ್ತಿಂದ ನಾಳೆ ಅಂತಲ್ಲ, ನಮ್ಮ ಶ್ರಮನೂ ನಾವು ಅಧಿಕಾರಿಗಳಾಗಿ ಮತ್ತು ಜನರು ಸಹ ಅವರ ಜವಾಬ್ದಾರಿಯನ್ನು ಅವರು ನಿಭಾಯಿಸುವ ಅಲ್ಲಿಯವರೆಗೆ ಇದು ನಿರಂತರವಾಗಿ ನಮ್ಮ ಸಹ ಪರಿಶ್ರಮ ಮತ್ತೆ ಬರಬೇಕು. ಅದಕ್ಕೋಸ್ಕರ ಮುಂದೆ ನಾನು ಒಂದು 10-15 ದಿವಸದ ಒಳಗಡೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರನ್ನು, ನಮ್ಮ ಅಧಿಕಾರಿ ಮಿತ್ರರನ್ನು, ನಮ್ಮ ಗ್ರಾಮ ಪಂಚಾಯತ್ ಸೇರಿಸಿಕೊಂಡು ಒಂದು ಯಾವ ಥರ ಮತ್ತೆ ಮುಂದುವರಿಸುವುದು ಅಂತ ನಾವು ಚಿಂತನೆ ಮಾಡಿ ಖಂಡಿತ ಮುಂದುವರಿಸುತ್ತೇವೆ. ಹಾಗೆ ಈ ಒಂದು ಅಭಿನಂದನೆ ಮಾಡಿಸಿದಂಥ ನಮ್ಮ ಮನಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ತಾಲೂಕು ಎಲ್ಲ ಅಧಿಕಾರಿಗಳ ಪರವಾಗಿ ನಾನು ಸಲ್ಲಿಸ್ತೇವೆ. ರಾಧಾಕೃಷ್ಣ ರೈ ಅವರೇ, EO ಆದಂಥ ನವೀನ್ ಭಂಡಾರಿ ಅವರೇ, BDO ಅವರೇ, ಅಧ್ಯಕ್ಷರೇ, ಸದಸ್ಯರೇ, ಸ್ವಚ್ಛ ವಾಹಿನಿಯ ಕಾರ್ಮಿಕರೇ, ಇವತ್ತು ಒಂದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ನಾವು ಜನ ಕಮ್ಮಿ ಇದ್ದರೂ ಕೂಡ ಒಂದು ಮನೆಯಲ್ಲಿ ಒಂದು ನಮ್ಮ ಸ್ವಚ್ಛ ಕಾರ್ಮಿಕರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಇನ್ನೂ ಅಷ್ಟು ಜನಕ್ಕೆ ಇದು ಬೆಂಬಲವಾಗಿ ಬೇರೆ ಕಾರ್ಮಿಕರು ಕೂಡ ಈ ಥರ ಒಂದು ಕೆಲಸ ಮಾಡುವ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸ್ವಚ್ಛತೆ ನಮ್ಮ ಮನೆ ಒಳಗೆ ಮಾತ್ರ ಇರಬಾರ್ದು, ಹೊರಗೆ ಕೂಡ ಇರಬೇಕು. ನಾವು ಈಗಾಗಲೇ ನೋಡ್ತೀವಿ
ಈ ಕಾರ್ಯಕ್ರಮ ನಾವು ಅವರು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ರು, ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಅಂತ. ಆದರೆ ಅದು ಒಂದು 10 ದಿನಕ್ಕಾಗಲಿ 1 ವಾರಕ್ಕಾಗಲಿ ಸೀಮಿತವಾಗಿರಬಾರ್ದು. ಅದು ನಿರಂತರವಾಗಿ ಪ್ರತಿದಿನ ಆಗ್ತಾ ಇರಬೇಕು. ನಾವು ಎಷ್ಟೋ ಬಾರಿ ನಾವು ಪ್ರಯಾಣ ಮಾಡುವಾಗ ನೋಡ್ತೀವಿ, ನಾವು ಈ ವಾಹನಗಳಿಂದ ಕಸ ಎಸೆಯೋದು ರೋಡ್ ಸೈಡಿಗೆ, ಇದನ್ನೆಲ್ಲ ನಿಲ್ಲಿಸಬೇಕು. ಅಂದರೆ ನಾವು ಈಗ ಖಾಲಿ ಈ ಥರ ಮಾತಾಡಿ ಮನವೊಲಿಸಿ ನಿಲ್ಲಿಸಲಿಕ್ಕೆ ನನಗೆ ಅನಿಸ್ತದೆ ಸಾಧ್ಯವಿಲ್ಲ. ಇದಕ್ಕೆ ಯಾರಾದರೂ ದಂಡ ಹಾಕಿಯೇ ನಿಲ್ಲಿಸಬೇಕಾಗ್ತದೆ. 1-2 ಸಲ ಪೇಪರಲ್ಲಿ ಕೂಡ ಬಂದರೆ ಈ ಥರ ದಂಡ ಹಾಕಿದ್ದಾರೆ, ಮತ್ತು ಅವರು ಯಾರ ಮೇಲೆ ದಂಡ ಹಾಕಿದ್ದಾರೆ ಅಂತ ಹೇಳಿದರೆ ಪೇಪರಲ್ಲಿ ಅದು ಇನ್ನೂ ಪರಿಣಾಮಕಾರಿಯಾಗಿರ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇನ್ನು ಮೇಲೆ ಬೇರೆಯವರು ನನ್ನ ಹೆಸರು ಪೇಪರಲ್ಲಿ ಬಂದರೆ ಯಾವುದೋ ಕೆಟ್ಟ ಹೆಸರಿಗೆ ಬರ್ತದೆ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಸ್ವಚ್ಛ ಇದ್ದ ಕಾರಣ ನಮ್ಮ ಪರಿಸರವು ಸ್ವಚ್ಛವಾಗಿರ್ತದೆ. ಅದರಿಂದ ಬರುವಂಥ ಕಾಯಿಲೆಗಳು ಕೂಡ ಕಮ್ಮಿ ಆಗ್ತದೆ. ಈ ಕಸ ಬಿಸಾಡೋದ್ರಿಂದ ಡೆಂಗು, ಈ ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗ್ತದೆ. ಡೆಂಗು, ಮಲೇರಿಯಾ ಇತ್ಯಾದ ಚಿಕನ್ ಗುನ್ಯಾ ಮತ್ತು ಇಲಿ ಜ್ವರ, ಈ ಥರ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ. ಹಾಗೇ ಈ ಬೀದಿಯಲ್ಲಿ ಹೋಗುವಂಥ ಈ ಹಸುಗಳು ಅದನ್ನು ತಿಂದು ಅದಕ್ಕೂ ಕೂಡ ಅಡ್ಡ ಪರಿಣಾಮ ಆಗ್ತದೆ. ಆದ್ದರಿಂದ ಈ ಒಂದು ದಿನ ಭಾಳ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಗುಡಿ ರಾಧಾಕೃಷ್ಣ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಎಲ್ಲ ನಮ್ಮ ಸ್ವಚ್ಛ ವಾಹಿನಿಯ ಕಾರ್ಮಿಕರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ನಾನು ನನ್ನ ಅನಿಸಿಕೆ ಏನಂದ್ರೆ, ಆದಷ್ಟು ಕಸವನ್ನು ನಾವು ಅದರ ಹಿಂದೆ ಹೋಗ್ತಾ ಇದ್ದೇವೆ. ಅಂದರೆ ಹಾಕಬಾರ್ದು, ಜನರಿಗೆ ನಮ್ಮ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಆದರೂ ಸಹ ನಮ್ಮ ಇರುವವರು ಮೊನ್ನೆ ನೋಡಿದರೆ ಪಾಪ ಎಷ್ಟು ಕಸವನ್ನು ಎಕ್ಕಿದ್ದಾರೆ. ಅದರಲ್ಲಿ ಉಳ್ಳ ಸಮೇತ ಎಕ್ಕಿದೆ. ಅಂಥ ಒಂದು ಪರಿಸ್ಥಿತಿ, ಅದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ನಾವು CC ಕ್ಯಾಮರಾ 2-3 ಜನರಲ್ಲಿ ಸ್ಪಾನ್ಸರ್ ಆಗಿ ಕೇಳಿದ್ದೇವೆ, ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಇದಕ್ಕೆ ಫೈನ್ ಹಾಕಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಆದಷ್ಟು ಫೈನೇ ಹಾಕಬೇಕು. ಇದನ್ನು ಸಾಧಾರಣವಾಗಿ ಅನಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣ್ತಾ ಉಂಟು. ಇಷ್ಟೇ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.